ತುಂಬು ಗರ್ಭಿಣಿಯಾಗಿದ್ದ ಆಡನ್ನ ಸಾಮೂಹಿಕ ಅತ್ಯಾಚಾರಗೈದು ನಂತರ ಅದನ್ನು ಕೊಂದು ಹಾಕಿ ಅಮಾನವೀಯ ಘಟನೆ ಕೇರಳದ ಕಾಯಂಗೂಡುಪೇಟೆಯಲ್ಲಿ ನಡೆದಿದೆ. ಕೊಟ್ಟಚ್ಚೇರಿಯ ಎಲ್ಮೈಟ್ ಹೋಟೆಲ್ಗೆ ಸೇರಿದ ಮೇಕೆ 4 ತಿಂಗಳ ಗರ್ಭಿಣಿಯಾಗಿದ್ದು ಇನ್ನೊಂದು ತಿಂಗಳಲ್ಲಿ ಜನ್ಮ ನೀಡುವುದರಲ್ಲಿ ಇತ್ತು. ನಿನ್ನೆ ಬೆಳಗಿನ ಜಾವ 1:30 ಸುಮಾರಿಗೆ ಹೋಟೆಲ್ನ ನೌಕರರು ಹಿತ್ತಲಲ್ಲಿ ಗಲಾಟೆ ಕೇಳಿದ್ದು 2 ಮೇಕೆ ಬೆಕ್ಕು ಇತ್ತು. ಅವರು ಧಾವಿಸಿ ನೋಡಿದಾಗ 3 ಪುರುಷರು ಗೋಡೆ ಹಾರಿ ಪರಾರಿಯಾಗುವುದನ್ನು ನೋಡಿದ್ರು. ಈ ಸಂಬಂಧ ಹೋಟೆಲ್ನ ಉದ್ಯೋಗಿ ಸೆಂಥಿಲ್ ಎಂಬಾತನನ್ನ ಹೊಸದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಇತರ 2 ವ್ಯಕ್ತಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಆಡು ಸತ್ತಿರುವುದು ಕಂಡುಬಂದಿದ್ದು ಅದರ ಮೇಲೆ ಲೈಂಗಿಕ ದೌರ್ಜನ್ಯದ ಲಕ್ಷಣ ಕಂಡುಬಂದಿದೆ. ಹೊಸದುರ್ಗ ಪೊಲೀಸರು ಬಂದು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ತಮಿಳುನಾಡು ಮೂಲದ ಸೆಂಥಿಲ್ 3.5 ತಿಂಗಳ ಹಿಂದೆ ಕೆಲಸ ಅರಸಿ ಬಂದಿದ್ದ ಎಂದು ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಯ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಆರೋಪ ಹೊರಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪರಾಧ ಸಾಬೀತಾದರೆ ಆರೋಪಿಗಳು ಜೀವಾವಧಿ ಅಥವಾ 10 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗಲಿದ್ದಾರೆ. 3 ಪುರುಷರು ತುಂಬು ಗರ್ಭಿಣಿ ಮೇಕೆಯನ್ನ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಂದು ಹಾಕಿದ್ದಾರೆ ಎಂದು ಹೊಸದುರ್ಗ ಪೊಲೀಸರು ತಿಳಿಸಿದ್ದಾರೆ.